ಮಹಿಳೆಯೊಬ್ಬರು ರಸ್ತೆ ದಾಟುತ್ತಿದ್ದ ವೇಳೆ ಟ್ಯಾಂಕರ್ ಲಾರಿ ಡಿಕ್ಕಿಯಾಗಿ ಗಂಭೀರವಾಗಿ ಗಾಯಗೊಂಡು ಆಸ್ಪತ್ರೆಗೆ ದಾಖಲಾದ ಘಟನೆ ಮಂಗಳೂರಿನ ಹೊರವಲಯದ ಮುಲ್ಕಿಯಲ್ಲಿ ನಡೆದಿದೆ. ಇಲ್ಲಿನ ರಾಷ್ಟ್ರೀಯ ಹೆದ್ದಾರಿ 66ರ ಮುಲ್ಕಿಯ ಬಸ್ಸು ನಿಲ್ದಾಣದ ಸಮೀಪ ಈ ಅವಘಡ ಸಂಭವಿಸಿದೆ. ಗಾಯಾಳು ಮಹಿಳೆಯನ್ನ ಸ್ಥಳೀಯ ಬೋರ್ಡ್ ಶಾಲೆಯ ನಿವಾಸಿ 53 ವರ್ಷದ ವೆರೋಮಿಕಾ ಅರ್ಹಾನಾ ಎಂದು ಗುರುತಿಸಲಾಗಿದೆ. ಗಾಯಾಳು ಮಹಿಳೆ ಹಾಲು ತರಲೆಂದು ಮುಲ್ಕಿ ಬಸ್ ನಿಲ್ದಾಣದ ಬಳಿ ಬಂದು ವಾಪಸ್ ಮನೆ ಕಡೆ ತೆರಳುವುದಕ್ಕೆ ರಸ್ತೆ ದಾಟುತ್ತಿದ್ದರು. ಈ ವೇಳೆ ಟ್ಯಾಂಕರ್ ಲಾರಿ ಮಹಿಳೆಗೆ ಡಿಕ್ಕಿ ಹೊಡೆದಿದೆ. ಬಳಿಕ ಹೆದ್ದಾರಿ ಬದಿ ನಿಲ್ಲಿಸಿದ್ದ ಕೆಟ್ಟು ಹೋದ ಕಾರಿಗೆ ಡಿಕ್ಕಿಯಾಗಿ ಟ್ಯಾಂಕರ್ ಡಿವೈಡರ್ ಮೇಲೇರಿದೆ. ಈ ಸಂದರ್ಭ ಕಾರಿನ ಹಿಂಭಾಗ ಜಖಂಗೊಂಡಿದೆ. ಅಪಘಾತದಿಂದ ಮಹಿಳೆ ವೆರೋನಿಕಾ ಅರ್ಹಾನಾ ಅವರ ತಲೆಗೆ ಗಾಯವಾಗಿದ್ದು ಹೆಚ್ಚಿನ ಚಿಕಿತ್ಸೆಗಾಗಿ ಇವರನ್ನ ಮಂಗಳೂರು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಈ ಬಗ್ಗೆ ಮಂಗಳೂರು ಉತ್ತರ ಟ್ರಾಫಿಕ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇದೀಗ ಅಪಘಾತದ ಸಿಸಿಟಿವಿ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಿದೆ. ಬೇಗ ಬತ್ತಂಗಾಡು ಮಾರೆ ಪಂಜವನು ಮಂಡೆ ಬಿಟ್ಟಾತಮ್ಮ ತುಲ್ಲಾರುಂಡು ಮಾರೆ ರಿಷದೆ ಬತ್ತೆ ರಿಷದಕ್ಕಂಜಿ ಅಪ್ಪ ಅಂದಿಯಾ ಕ್ರಾಸ್ ಮಾಡ್ತೀನಿ ಮಿಂಚಿ ಇಂಚು ಕಟ್ ಹಾಕಿದ್ದಿಲ್ಲ ಮಿತ್ತು ಆಯ್ತು ತಪ್ಪವ್ರೆ ಇಂಚು ಮಾಡ್ತೀನಿ ಅಂಚು ಹೋಗ್ತೀನಿ ತಪ್ಪವ್ರೆ ಹಾಂ ಅಂಚಾಯಿನಿ ಅಲ್ಲ ಗಾಡಿಗೆ ಹಾಕಿದೆ ಕಾರ್ಗೆ ಹಾಕಿದೆ